ಹಬ್ಬ ಹರಿದಿನ ಬಂತೆಂದರೆ ಮಂಗಳೂರಿನ ಹೂವಿನ ವ್ಯಾಪಾರಸ್ಥರಿಗೆ ಖುಷಿಯೇ ಖುಷಿ. ನಗರದಲ್ಲೆಂದರಲ್ಲಿ ಗುಂಪು ಗುಂಪಾಗಿ ಮಾರ್ಗದ ಬದಿಯಲ್ಲಿ ವ್ಯಾಪಾರವನ್ನ ಮಾಡುತ್ತಿದ್ದರು. ನಾಗರ ಪಂಚಮಿ, ಅಷ್ಟಮಿ, ಚೌತಿ ಇಂತಹ ಸಂದರ್ಭಗಳಲ್ಲಿ ದೇವರಿಗೆ ಅರ್ಪಣೆ ಮಾಡಿಸಲು ಭಕ್ತರು ಹೂವುಗಳ ಖರೀದಿಗಳಲ್ಲಿ ತೊಡಗಿರ್ತಿದ್ದರು. ಆದರೆ ಈ ಬಾರಿ ಇಂತಹ ಹೂವಿನ ವ್ಯಾಪಾರಿಗಳಿಗೆ ವ್ಯಾಪಾರವೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ಕೊರೋನಾದ ಕಾಟ. ದೂರದ ಊರಿನಿಂದ ಮಂಗಳೂರಿಗೆ ಹೂ ಮಾರಾಟ ಮಾಡಲು ಬಂದಿರುವ ಹಾಸನ ಮೂಲದ ಹೇಮಂತ್ಗೂ ಸಂಕಷ್ಟ ಇದೀಗ ಎದುರಾಗಿದೆ. ಇವರು ಕಳೆದ 5 ವರ್ಷಗಳಿಂದ ಮಂಗಳೂರಿನಲ್ಲಿ ಭರ್ಜರಿ ವ್ಯಾಪಾರವನ್ನು ಮಾಡುತ್ತಿದ್ದರು. ಆದರೆ ಈ ಬಾರಿ ವ್ಯಾಪಾರ ನೀರಸವಾಗಿದೆ. ಹಲವಾರು ವರ್ಷಗಳಿಂದ ಇದೇ ಕಾಯಕದಲ್ಲಿ ತೊಡಗಿಸಿಕೊಂಡಿರುವುದರಿಂದ ಈ ಸಲವೂ ಗ್ರಾಹಕರು ಖರೀದಿಗೆ ಬರುವ ನಿರೀಕ್ಷೆಯಲ್ಲಿ ಇವರು ಇದ್ದಾರೆ. ಈ ಹಿಂದೆ ಇದೇ ಸ್ಥಳಗಳಲ್ಲಿ 30 ರಿಂದ 35 ಮಂದಿ ಹೂ ಮಾರಾಟಕ್ಕೆ ಬರುತ್ತಿದ್ರು. ಆದರೆ ಈ ಸಲ ಬೆರಳೆಣಿಕೆಯಷ್ಟೇ ಮಂದಿ ಮಾರಾಟವನ್ನ ಮಾಡುತ್ತಿದ್ದಾರೆ. ಇದು ಕೊರೋನಾದ ಎಫೆಕ್ಟ್ ಎಂದು ಅವರು ಬೇಸರದಿಂದ ನುಡಿತಾರೆ. ಈ ಸಲ ಏನಿಲ್ಲ ಸರ್, ಹೋದ ಸಲಗಿಂತ ಏನಿಲ್ಲ, ಡಲ್ ಇಲ್ಲ, ಕೊರೋನಾ ಇಲ್ಲ, ಜನಗಳ ಹತ್ರ ಏನಿಲ್ಲ, ಜನನೇ ಇಲ್ಲಲ್ಲ. ಸೊ ಎಲ್ಲ ವ್ಯಾಪಾರ ಎಲ್ಲ ಡೆಲ್. ಹೋದ ವರ್ಷ ಗಂಟೆ ಏನಿಲ್ಲ ಸರ್, ಎಲ್ಲ ಫುಲ್ ಡೆಲ್ ಆಗಿದೆ. ಏನು ಮಾಡಲ್ಲ, ಅದು ವ್ಯಾಪಾರ ಮಾಡಬೇಕು, ಮಾಡೋದು ಅಷ್ಟೇ. ಇಲ್ಲ ಯಾರು ಮಾಡ್ಲಿಕ್ಕೆ ಜನನೇ ಕಾಣ್ತಿಲ್ಲ. ಇಷ್ಟೊಂದಿಗೆ ಹೋದ ಸಲ ಅಂದರೆ ಫುಲ್ ರಶ್ ಆಗಿ ಫುಲ್ ಜನ ಅಂದರೆ ಜನ ಮಾರ್ಕೆಟಲ್ಲಿ ಜನನೇ ಕಾಣ್ತಾ ಇಲ್ಲ ಸರ್, ರೋಡಲ್ಲೆಲ್ಲ ಜನನೇ ಕಾಣ್ತಿಲ್ಲ. ಆದ್ರೆ ಹೋದ ಸಲಕ್ಕಿಂತ ಜನ ಏನಿಲ್ಲ, ಹಬ್ಬ ಮಾಡ್ಲಿಕ್ಕೆ ಯಾರು ಇಲ್ಲೋ ಅಂತ. ಮೋಸ್ಟ್ಲಿ ಅದೇ ಮನೇಲಿ ಪೂಜೆ ಮಾಡೋರು ಮಾಡ್ತಾರೆ ಅಷ್ಟೇ, ದೇವಸ್ಥಾನ ಅದು ಓಪನ್ ಇಲ್ಲಲ್ಲ. ಮಾರಾಟಗಾರ ಯಾರು ಬರಲಿಲ್ಲ ಸರ್, ಊರವರು ಎಲ್ಲ ಗೌಡ್ರೆಲ್ಲ ಬರ್ತಿದ್ರಲ್ಲ, ಈ ಗೌಡ್ರು ಯಾರು ಬರಲಿಲ್ಲ. ಈಗ ನಮ್ಮದೇ ನಾವೊಂದು 4-5 10 ಶಾಪ್ ಮಾತ್ರ. ಮೊದಲೆಲ್ಲ ಗೌಡ್ರ ಕಡೆ ಎಲ್ಲ ಮೈಸೂರು ಹಾಸನಿಂದೆಲ್ಲ ಗೌಡ್ರ ಕಡೆ ಬರ್ತಿದ್ರು. ಈ ಸಲ ಯಾರು ಬರಲಿಲ್ಲ. ಸೊ ಅವ್ರಿಗೆ ಗೊತ್ತಾಗಿದ್ದಲ್ಲ, ಅವ್ರಿಗೂ ಯಾರು ಬರಲಿಲ್ಲ. ಈ ಕೊರೋನಾ ಅಂತ ಎಲ್ಲ ಭಯ ಎದ್ರುಕೊಂಡೆ ವ್ಯಾಪಾರ ಇಲ್ಲ ಅಂತ ಗೊತ್ತು ತಾನೆ. ಸೊ ಯಾರು ಬರಲಿಲ್ಲ ಅಷ್ಟು.